ಎಸ್, ಈಗ ರಾಜ್ಯದಲ್ಲಿ ನಾವು ಗಮನಿಸಿದ ಹಾಗೆ ಲಾಕ್ಡೌನ್ 4 ಏನಿದೆ ಇದರಲ್ಲಿ ಕೆಲವೊಂದು ವಿನಾಯಿತಿಗಳನ್ನು ಕೊಡಲಾಗಿದೆ. ಬಸ್ಗಳ ಸಂಚಾರಕ್ಕೆ ಅಂದರೆ ಸಾರಿಗೆ ವ್ಯವಸ್ಥೆಗೆ ಅನುಮತಿಯನ್ನ ಕೊಡಲಾಗಿರುವಂಥದ್ದು, ಅದರ ಪರಿಣಾಮವನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ KSRTC ಬಸ್ಗಳು ರಸ್ತೆಗೆ ಇಳಿದಿದೆ. ಅದೇ ರೀತಿ ಮಂಗಳೂರಿನಿಂದ ಕೂಡ ಬಸ್ ಆರಂಭಗೊಂಡಿದೆ. ಮುಖ್ಯವಾಗಿ ಮಂಗಳೂರಿನಿಂದ ಒಂದು KSRTC ಬಸ್ ಈಗಾಗಲೇ ಹೊರಟಿದೆ. 29 ಮಂದಿ ಪ್ರಯಾಣಿಕರನ್ನ ಹೊತ್ತುಕೊಂಡು ಬೆಂಗಳೂರಿನತ್ತ ಕರ್ನಾಟಕ ಸಾರಿಗೆ KSRTC ಬಸ್ ಈಗಾಗಲೇ ಪ್ರಯಾಣವನ್ನು ಆರಂಭಿಸಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, 11 ಗಂಟೆಯಿಂದ ಯಾವುದೇ ಬಸ್ಗಳು ಕೂಡ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗೋದಿಲ್ಲ. ಬೆಂಗಳೂರಿನತ್ತ ಹೋಗುವಂತ ಪ್ರಯಾಣಿಕರು ಯಾರು ಕೂಡ ಈ ನಿಟ್ಟಿನಲ್ಲಿ ಗೊಂದಲಕ್ಕೆ ಒಳಗಾಗಬೇಕಿಲ್ಲ. ಇವತ್ತು ಇನ್ನು 11 ಗಂಟೆಯ ಬಳಿಕ ಬೆಂಗಳೂರಿನತ್ತ ಯಾವುದೇ ಬಸ್ಗಳು KSRTC ಇಂದ ಹೊರಡೋದಿಲ್ಲ. ಮಂಗಳೂರು KSRTC ಇಂದ ಬೆಂಗಳೂರಿಗೆ ಇವತ್ತು ಬೇರೆ ಯಾವುದೇ ಬಸ್ಗಳ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಗೊಂದಲಕ್ಕೆ ಒಳಗಾಗಿ ಅಲ್ಲಿ ಬಸ್ ನಿಲ್ದಾಣದಲ್ಲಿ ಜಮಾಯಿಸುವಂಥದ್ದು, ಗೊಂದಲಕ್ಕೆ ಒಳಗಾಗುವಂಥದ್ದು, ಸಮಸ್ಯೆಯನ್ನು ಅನುಭವಿಸುವಂಥದ್ದು ಬೇಡ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 7 ಗಂಟೆಯ ಒಳಗೆ ಎಲ್ಲ ಬಸ್ಸುಗಳನ್ನು ಕೂಡ ತಲುಪೋದಿಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಈಗ ಹೇಳಿರುವಂತಹ ವಿಚಾರ, 11 ಗಂಟೆಯಿಂದ ಬೆಂಗಳೂರಿಗೆ ಯಾವುದೇ ಬಸ್ಗಳಿಲ್ಲ ಅನ್ನುವಂಥದ್ದು. ಆದರೆ ಇತರ ಜಿಲ್ಲೆಗಳಿಗೆ ಪ್ರಯಾಣಿಕರನ್ನು ಕಳುಹಿಸಿಕೊಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆಗ್ತಾ ಇದೆ. ಈಗಾಗಲೇ 29 ಪ್ರಯಾಣಿಕರನ್ನು ಹೊತ್ತಿರುವಂತಹ ಬಸ್ ಈಗಾಗಲೇ ಬೆಂಗಳೂರಿನತ್ತ ತನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಮಂಗಳೂರಿನಿಂದ ಇವತ್ತು ಒಟ್ಟು 45 ಬಸ್ಸುಗಳು ಇತರ ಜಿಲ್ಲೆಗೆ ಓಡಾಟವನ್ನು ಮಾಡುತ್ತವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಮಂಗಳೂರು ಡಿಪೋದಿಂದ ಯಾವುದೇ KSRTC ಬಸ್ಗಳು ಸಂಚಾರವನ್ನು ಮಾಡೋದಿಲ್ಲ ಎನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ KSRTC ಸ್ಪಷ್ಟಪಡಿಸಿದೆ. ಇನ್ನು ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ನಿಬಂಧನೆಗಳು, ನಿಯಮಗಳನ್ನು ಘೋಷಣೆ ಮಾಡಲಾಗಿರುವಂಥದ್ದು, ಅದನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗತ್ತೆ. ಅಂದರೆ ಗರ್ಭಿಣಿ ಮಹಿಳೆಯರಿಗೆ ಬಸ್ನಲ್ಲಿ ಪ್ರಯಾಣಕ್ಕೆ ಅವಕಾಶಗಳಿಲ್ಲ. 60 ವರ್ಷ ಮೇಲ್ಪಟ್ಟ ವಯಸ್ಕರಿಗೂ ಕೂಡ KSRTC ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ. ಜೊತೆಗೆ 10 ವರ್ಷದ ಕೆಳಗಿನ ಮಕ್ಕಳು ಯಾರಿದ್ದಾರೋ ಇವರಿಗೂ ಕೂಡ ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶಗಳಿಲ್ಲ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದನ್ನು ಈ ಒಂದು ಬಸ್ ಪ್ರಯಾಣದ ಸಂದರ್ಭದಲ್ಲಿ ಪಾಲನೆ ಮಾಡುವಂಥದ್ದು ಕಡ್ಡಾಯ ಆಗಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಎಸ್, ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಇದು ಮಂಗಳೂರಿನ KSRTC ಬಸ್ ನಿಲ್ದಾಣದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಪ್ರಯಾಣಿಕರು ತಮ್ಮ ಟಿಕೆಟ್ಗಳನ್ನು ಕಾದಿರಿಸುವಂಥ ನಿಟ್ಟಿನಲ್ಲೂ ಕೂಡ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಪ್ರಯಾಣಿಕರು ಸಾಮಾಜಿಕ ಅಂತರವನ್ನು ನಿಂತುಕೊಂಡು ಕಾಯೋದಿಕ್ಕೆ ಅನುಕೂಲ ಆಗುವ ಹಾಗೆ ಮಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಗಳೂರು ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಈಗಾಗಲೇ KSRTC ವಿವಿಧ ರಾಜ್ಯಗಳಿಗೆ ಅಥವಾ ವಿವಿಧ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಯಾಣವನ್ನು ಆರಂಭ ಮಾಡಿದೆ ಅನ್ನುವಂಥದ್ದು. ಸೊ ಹೇಗಿದೆ ಪ್ರಿಪರೇಷನ್ಸ್ ಎಲ್ಲ KSRTC ವತಿಯಿಂದ ಅಂತ ಈಗ? ಹೌದು ಗೌತಮ್, ಅಂದ್ರೆ ಲಾಕ್ಡೌನ್ ಸಡಿಲಿಕೆ ಬಳಿಕ ಇವತ್ತು ಅಂದ್ರೆ ಅಂತರ್ ಜಿಲ್ಲೆಗಳ ಒಂದು ಬಸ್ ಸಂಚಾರಕ್ಕೆ ರಾಜ್ಯ ಸರ್ಕಾರ ಒಂದು ಅನುಮತಿ ಕೊಟ್ಟಿರುವಂತದ್ದು. ಅದರಂತೆ ಇವತ್ತು BMTC ಬಸ್ ಆಗಿರ್ಬೋದು ಮತ್ತು KSRTC ಬಸ್ ಆಗಿರ್ಬೋದು ಇವತ್ತು ರಾಜ್ಯಾದ್ಯಂತ ಸಂಚಾರ ಮಾಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ KSRTC ಬಸ್ಗಳು ಇವತ್ತು ಸಂಚಾರ ಮಾಡಿರುವಂಥದ್ದು. ಅಂದ್ರೆ ಇವತ್ತು 2 ತಿಂಗಳ ಬಳಿಕ ಇವತ್ತು ಸಂಚಾರ ಮಾಡಿರುವಂಥದ್ದು. ಬೆಂಗಳೂರಿಂದ ಇವತ್ತು ಒಂದು ಬಸ್ ಹೊರಟಿರುವಂಥದ್ದು. ಬೆಳಗ್ಗೆ ಒಂದು 7 ಗಂಟೆ ಹೊರಟಿರುವಂತಹ ಬಸ್ ಈಗ 40 ಪ್ರಯಾಣಿಕರನ್ನು ಹೊತ್ತುಕೊಂಡು ಇವತ್ತು ಬೆಂಗಳೂರಿಗೆ ತಲುಪಿರುವಂಥದ್ದು. ಅಂದ್ರೆ ಇವತ್ತು 11 ಗಂಟೆ ನಂತರ ಯಾವುದೇ ಬಸ್ ಇರಲ್ಲ. ಅಂದ್ರೆ ಬೆಂಗಳೂರಿಗೆ ಒಂದು 11 ಗಂಟೆ ಕೂಡ ಒಂದು ಸಂಚಾರ ಮಾಡ್ತಿತ್ತು ಅಂದ್ರೆ KSRTC ಇಂದ. ಆದ್ರೆ ಇವತ್ತು ಒಂದು ಬಸ್ ಮತ್ತೆ ಸಂಜೆ ರಾತ್ರಿ ಒಂದು ಹೋಗುವಂತದ್ದು. ಹಾಗಾಗಿ ಇವತ್ತು ಸಾಮಾಜಿಕ ಅಂತರ ಇಟ್ಕೊಂಡು ಇವತ್ತು ಮತ್ತು ಮಾಸ್ಕ್ ಗಳನ್ನು ಹಾಕೊಂಡು ಇವತ್ತು ಬಸ್ ಸಂಚಾರ ಮಾಡುವಂತ ಪ್ರಯಾಣಿಕರು ಇವತ್ತು ಕೆಲವರು ನಿರ್ದಿಷ್ಟ ಒಂದು ಸೂಚನೆಗಳನ್ನು ಇಟ್ಕೊಂಡು ಇವತ್ತು ಪ್ರಯಾಣ ಬೆಳೆಸಿರುವಂತದ್ದು. ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಅಂದರೆ ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಅಂತರ್ ಜಿಲ್ಲೆ ಸೇರಿದಂತೆ ಜಿಲ್ಲೆಯ ಒಳಗೆ ಸರ್ಕಾರಿ ಬಸ್ಸುಗಳ ಸಂಚಾರಕ್ಕೆ ರಾಜ್ಯ ಸರ್ಕಾರ ಏನು ಅನುಮತಿ ಕೊಟ್ಟಿದೆ ಅದರ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಇವತ್ತು ಕೆಲವೊಂದು ಸರ್ಕಾರಿ ಬಸ್ಗಳು ಓಡಾಟವನ್ನು ಆರಂಭ ಮಾಡಿರುವಂಥದ್ದು. ಅಂದರೆ ಸರಿಸುಮಾರು 2 ತಿಂಗಳ ಬಳಿಕ KSRTC ಬಸ್ಗಳು ಮಂಗಳೂರಿನಿಂದ ಬೆಂಗಳೂರು ಸಹಿತ ಕೆಲ ಜಿಲ್ಲೆಗಳಿಗೆ ಈಗ ಪ್ರಯಾಣಿಕರನ್ನು ಹೊತ್ತುಕೊಂಡು ಸಾಗ್ತಾ ಇದೆ. ಮಂಗಳೂರಿನ KSRTC ಬಸ್ ನಿಲ್ದಾಣದಿಂದ ಇವತ್ತು ಬೆಂಗಳೂರಿಗೆ ಹೊರಟಿರುವಂಥ ಮೊದಲ ಬಸ್ನಲ್ಲಿ 29 ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಬೇಕಾದಂಥ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅಂದರೆ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸುವಂಥದ್ದು ಕಡ್ಡಾಯ, ಜೊತೆಗೆ ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಪರಿಗಣನೆ ಮಾಡಿದರೆ ಒಂದು ಬಸ್ನಲ್ಲಿ ಈಗಿರುವಂತಹ ಆಸನ ಸಾಮರ್ಥ್ಯದ 50% ಅಂದರೆ ಆಲ್ಮೋಸ್ಟ್ 60 ಪ್ರಯಾಣಿಕರು
ಪ್ರಯಾಣ ಮಾಡುವಂಥ ಅವಕಾಶಗಳಿರುತ್ತೆ ಸಾಮಾನ್ಯವಾಗಿ ಇತರ ದಿನಗಳಲ್ಲಿ. ಆದರೆ ಇದೀಗ ಕೋವಿಡ್-19 ಹಿನ್ನೆಲೆಯಲ್ಲಿ ಕೇವಲ 50% ಪ್ಯಾಸೆಂಜರ್ಗಳನ್ನು ಮಾತ್ರ ಹೊತ್ತುಕೊಂಡು ಬಸ್ಗಳು ಸಾಗಬೇಕಾಗತ್ತೆ. ಹೀಗಾಗಿ ಸೀಟ್ಗಳಲ್ಲೂ ಕೂಡ ಮಾರ್ಕಿಂಗ್ ಅನ್ನು ಮಾಡಿ ಪ್ರಯಾಣಿಕರು ಯಾವ ಸೀಟ್ನಲ್ಲಿ ಕೂತ್ಕೊಳ್ಬಹುದು, ಯಾವ ಸೀಟ್ನಲ್ಲಿ ಕೂತ್ಕೊಳ್ಬಾರದು ಅನ್ನುವಂಥ ಒಂದು ವ್ಯವಸ್ಥೆಗಳನ್ನು ಅಲ್ಲಿ ಬಸ್ಸಿನ ಒಳಗಡೆ ಮಾಡಲಾಗಿರುವಂಥದ್ದು. ಅಂದರೆ ಜಿಗ್ಜ್ಯಾಗ್ ಆಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು KSRTC ಬಸ್ಗಳಲ್ಲಿ ಮಾಡಲಾಗಿದೆ. ಇನ್ನು ಬಸ್ ನಿಲ್ದಾಣದಲ್ಲೂ ಕೂಡ ವ್ಯಾಪಕವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಬರುವಂಥ ಪ್ರತಿ ಪ್ರಯಾಣಿಕರು ಕೂಡ ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡಬೇಕು. ಅದಕ್ಕಾಗಿ ಪ್ರವೇಶ ದ್ವಾರದಲ್ಲೇ ಸ್ಯಾನಿಟೈಸರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಸ್ಗಳನ್ನು ಕೂಡ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಿಯೇ ಪ್ರಯಾಣಕ್ಕೆ ಸಿದ್ಧಪಡಿಸಲಾಗುತ್ತೆ. ಅಂದರೆ ಪ್ರತಿ ಟ್ರಿಪ್ನ ಬಳಿಕವೂ ಕೂಡ ಬಸ್ಗಳನ್ನು ಸ್ಯಾನಿಟೈಸ್ ಮಾಡುವಂತಹ ಪ್ರಕ್ರಿಯೆಗಳು ಇದೀಗ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬಹುದು. ಇನ್ನು ಹೊರ ಜಿಲ್ಲೆಗಳಿಂದ ಕೂಡ ಮಂಗಳೂರಿಗೆ ಬಸ್ಗಳು ಆಗಮಿಸ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಬಸ್ಗಳ ಸಂಚಾರ ಆರಂಭಗೊಂಡಿದ್ದು, ಆದರೆ ಎಷ್ಟು ಜಿಲ್ಲೆಗಳಿಂದ ಎಷ್ಟು ಬಸ್ಗಳು ಮಂಗಳೂರು ನಗರಕ್ಕೆ ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದುವರೆಗೂ ಲಭಿಸಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿನ ಜಿಲ್ಲೆಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ಈಗಾಗಲೇ 6 ಬಸ್ಗಳು ಪ್ರಯಾಣವನ್ನು ಆರಂಭ ಮಾಡಿದೆ. ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳೊಂದಿಗೆ ಬಸ್ ಸಂಚಾರ ನಡೀತಾ ಇದೆ ಎನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಇನ್ನು ಇರುವಂಥ ನಿಯಮಗಳ ಪ್ರಕಾರ 60 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು ಮತ್ತು 10 ವರ್ಷದ ಕೆಳಗಿನ ಮಕ್ಕಳಿಗೆ ಪ್ರಯಾಣಕ್ಕೆ ಅವಕಾಶಗಳನ್ನು ಕೊಡಲಾಗ್ತಾ ಇಲ್ಲ. ಇನ್ನು ಮಾರ್ಗದ ಮಧ್ಯೆ ಅಂದರೆ ಸಂಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ರಸ್ತೆಯ ಮಧ್ಯೆ ಯಾವ ಪ್ರಯಾಣಿಕರಿಗೂ ಕೂಡ ಹತ್ತುವಂತಹ ಅವಕಾಶಗಳಿಲ್ಲ. ಇಲ್ಲಿ ಏನು ಪ್ರಯಾಣಿಕರು ಹತ್ತಿದ್ದಾರೋ ಅವರು ತಮ್ಮ ತಮ್ಮ ನಿಗದಿತ ತಾಣವನ್ನು ತಲುಪಿ ಅವರು ಇಳಿತಾರೆ. ಆದರೆ ಅದನ್ನು ಬಿಟ್ಟು ಮಧ್ಯೆ ಯಾರನ್ನೂ ಕೂಡ ಹತ್ತಿಸಿಕೊಳ್ಳೋದಕ್ಕೆ ಅವಕಾಶಗಳಿಲ್ಲ. ಇದು ಗಮನಿಸಬೇಕಾಗಿರುವಂತಹ ವಿಚಾರ.